ಕಟ್ಟಡವೊಂದರಲ್ಲಿ ಸಾವಿರಾರು ರೂಪಾಯಿ ಮೌಲ್ಯದ ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ದಾಸ್ತಾನು ಇರಿಸಲಾಗಿದೆ ಎಂಬ ಆರೋಪದ ಮೇಲೆ ಕಂದಾಯ ಇಲಾಖೆ ಹಾಗೂ ಬಂಟ್ವಾಳ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ. ಗೋಲ್ಟಮಜಲು ಗ್ರಾಮದ ಪಟ್ಟೆಕೋಡಿ ಎಂಬಲ್ಲಿರುವ ಕಲ್ಲಡ್ಕ ನಿವಾಸಿ ಉಮರಬ್ಬ ಅವರಿಗೆ ಸೇರಿದ ಕಟ್ಟಡವೊಂದರಲ್ಲಿ ಅಕ್ಕಿ ದಾಸ್ತಾನು ಇರಿಸಲಾಗಿರುವ ಆರೋಪ ಕೇಳಿಬಂದಿದ್ದು, ಸುಮಾರು 21 ಕ್ವಿಂಟಲ್ ಬೆಳ್ತಿಗೆ ಹಾಗೂ 4 ಕ್ವಿಂಟಲ್ ಕುಚಲಕ್ಕಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಮಾಲಕ ಉಮರಬ್ಬ ಹಾಗೂ ಆತನ ಜೊತೆ ಕೆಲಸಗಾರನಾಗಿದ್ದಂತಹ ರಫೀಕ್ ಎಂಬಾತನ ಮೇಲೆ ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಒಟ್ಟು 25 ಕ್ವಿಂಟಲ್ ಅಕ್ಕಿಯ ಚೀಲಗಳ ಜೊತೆ ಅಕ್ರಮವಾಗಿ ಅಕ್ಕಿಯನ್ನ ಪಡೆಯಲು ಉಪಯೋಗಿಸ್ತಾ ಇದ್ದ ರಿಕ್ಷಾ ಹಾಗೂ ತೂಕ ಮಾಪನ ಸೇರಿದಂತೆ ಒಟ್ಟು ಅಂದಾಜು 85,000 ರೂಪಾಯಿ ಮೌಲ್ಯದ ಸೊತ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ದಾಳಿ ನಡೆಸಿದ ಕಂದಾಯ ಇಲಾಖೆಯ ಆಹಾರ ನಿರೀಕ್ಷಕ ಪ್ರಶಾಂತ್ ತಿಳಿಸಿದ್ದಾರೆ. ಮನೆಯಲ್ಲಿ ಬಂದಿಲ್ಲ. ಉಮರಪ್ಪ ಮನೆಯಲ್ಲಿ ಸಿಟಿ ಪ್ಲಾಜಾ ಎಲ್ಲ ಸಿಟಿಯಲ್ಲಿ ಸಿಟಿ ಪ್ಲಾಜಾ ಡೋರಮ್ಮ ಗೊತ್ತಿಲ್ಲ. ಗೋಲಮರಳು ಇದು 28 ಬ್ಯಾಗ್ 50 ಕೆಜಿ ಇದೆ. 50 ಕೆಜಿ ಇದೆ. ಇದು ಎಷ್ಟಿದೆ? ಇದು ಉಂಟಲ್ಲ, ಇದು ಮತ್ತು 15 ಕ್ವಿಂಟಲ್ ಇರ್ಬೋದು, ಜಾಸ್ತಿ ಉಂಟಲ್ಲ.